ಕಳೆದ ದಿನಗಳ ಹಿಂದೆ ಮಂಗಳೂರು ಹೊರವಲಯದ ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆರೆಕಾಡು ಎಂಬಲ್ಲಿ ಆರೋಪಿ ಹಳೆಯಂಗಡಿ ಇಂದಿರಾನಗರ ನಿವಾಸಿ ದಾವೂದ್ ಹಕೀಂ ಎಂಬಾತ ಅಪ್ರಾಪ್ತೆ ಜೊತೆ ಅಸಭ್ಯವಾಗಿ ವರ್ತಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಲ್ಕಿ ಪೊಲೀಸರು ಪ್ರಕರಣದ ತನಿಖೆಯಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆ ಮಂಗಳವಾರ ಸಂಜೆ ನಡೆಯಿತು. ಈ ವೇಳೆ ಪ್ರತಿಭಟನಾಕಾರರು ಮುಲ್ಕಿ ಪೊಲೀಸ್ ಇನ್ಸ್ಪೆಕ್ಟರ್ ಕುಸುಮಾಧರನ್ ಅವರನ್ನ ತರಾಟೆಗೆ ತೆಗೆದುಕೊಂಡು ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸದೆ ತಾರತಮ್ಯ ನೀತಿಯನ್ನ ಅನುಸರಿಸುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ಪ್ರತಿಭಟನೆಯಲ್ಲಿದ್ದ ಮಹಿಳೆಯರು ಮಾತನಾಡಿ ಮಹಿಳೆಯರ ವಿರುದ್ಧ ಅಸಭ್ಯವಾಗಿ ವರ್ತಿಸಿದ ಆರೋಪಿ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಮಂಡಲಾಧ್ಯಕ್ಷ ಸುನಿಲ್ ಆಳ್ವಾ ಮಾತನಾಡಿ ಸಮಾಜದಲ್ಲಿ ಕೆಟ್ಟ ಕೆಲಸಗಳನ್ನು ಸ್ಥಳೀಯರು ತಡೆದ್ರೆ ನೈತಿಕ ಪೊಲೀಸ್ಗಿರಿ ಎಂದು ಹೇಳುತ್ತಾರೆ. ಹಾಗಾದ್ರೆ ಅಸಭ್ಯ ವರ್ತನೆ ನಡೆಯುತ್ತಿದ್ರೆ ಸ್ಥಳೀಯರು ಪೊಲೀಸರು ಬರುವವರೆಗೂ ಸುಮ್ಮನೆ ಕೂರಬೇಕಾ? ಪ್ರಕರಣದಲ್ಲಿ ಬಾಲಕಿಯನ್ನು ರಕ್ಷಿಸಿದವರಿಗೆ ಬಹುಮಾನ ಕೊಡುವುದರ ಬದಲು ಆರೋಪಿಗಳು ಎಂಬ ಹಣೆಪಟ್ಟಿ ನೀಡಿರುವುದು ದುರದೃಷ್ಟಕರ ಅಂತ ಹೇಳಿದ್ರು. ಇನ್ನು ಪಡುಪಣಂಬೂರು ಪಂಚಾಯತ್ ಮಾಜಿ ಅಧ್ಯಕ್ಷ ವಿನೋದ್ ಸಾಲಿಯಾನ್ ಮಾತನಾಡಿ ಬೆಳ್ಳಾಯರು, ಪಡುಪಣಂಬೂರು, ಕಲ್ಲಾಪು ಪ್ರದೇಶದಲ್ಲಿ ಕಳೆದ ಕೆಲ ತಿಂಗಳಿನಿಂದ ಕೆಲ ದುಷ್ಕರ್ಮಿಗಳಿಂದ ಅಸಭ್ಯವಾದ ವರ್ತನೆಯಂತಹ ಅಹಿತಕರ ಘಟನೆಗಳು ನಡೆಯುತ್ತಿದ್ದು ಭಯಭೀತವಾದ ವಾತಾವರಣ ಸೃಷ್ಟಿಯಾಗಿದೆ. ಕೂಡಲೇ ಮುಲ್ಕಿ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಶೀಘ್ರವಾಗಿ ಆರೋಪಿಗಳನ್ನು ಬಂಧಿಸಿ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನಮ್ಮ ಸೇಫ್ಟಿ ನಾವು ನೋಡ್ಬೇಕಾ ಬೇಡ ಅದೊಂದು ನೀವು ನಮಗೆ ಕೊಡು. ಈಗ ಇಲ್ಲಿ ಆಗಿದ್ದು ಪ್ರಶ್ನೆ ಇಲ್ಲಿ ಆಗಿರೋ ಪ್ರಶ್ನೆ ಅಷ್ಟೇನೆ. ಖಾಲಿ ನೀವು ಅವರ 3 ಜನರ ಹೆಸರನ್ನೇ ನೋಟೇಟ್ ಮಾಡ್ಕೊಂಡಿದ್ರು. ಅದು ಪೇಪರ್ ಅಲ್ಲಿ ಇವನ ಫೋಟೋ ಒಂದು ಹಾಕ್ಲಿಲ್ಲ, ತಪ್ಪು ಮಾಡಿದವನನ್ನು. ಯಾಕೆ ಅವರ 3 ಜನರ ಫೋಟೋ ಹಾಕ್ಬೇಕಿತ್ತು? ಅದು ಯಾವ ಆಕ್ಷನ್ ಪ್ರಕಾರ ನೀವು ಅವರ 3 ಜನರನ್ನೇ ತಗೊಂಡಿದ್ದೀರಾ? ಮೇಲಾಧಿಕಾರಿಗಳು ಕೂಡ ಆ ಘಟನೆಯಲ್ಲಿ ಈ 3 ಫೋಟೋವನ್ನು ಪತ್ರಿಕೆಗೆ ಕೊಡುವಾಗ ಅದರ ಮೂಲ ಕಾರಣವನ್ನು ಹೇಳಿ ಆ ಕಾರಣಕ್ಕೆ ಈ ರೀತಿಯ ಪ್ರತಿಕ್ರಿಯೆ ಆಗಿದೆ, ಈ ರೀತಿ ಇವರ ಬಂಧನ ಆಗಿದೆ ಅಂತ ಕೊಟ್ಟಿದ್ರೆ ಸರಿಯಾಗ್ತಿದೆ. ಆದ್ರೆ ಅದನ್ನು ಮರೆಮಾಚಿ ಕೇವಲ ಯಾರನ್ನೋ ಖುಷಿಪಡಿಸ್ಲಿಕ್ಕೋಸ್ಕರ ಮಾಡಿರುವಂತದ್ದು ಖಂಡನೀಯ ಅಂತ ಹೇಳುವಂತದ್ದು